ಅಥಣಿ ತಾಲೂಕಿನ ಸಾರ್ವಜನಿಕರಿಗೆ ಕೋವಿಡ್ ಸೋಂಕಿತರಿಗೆ ಸರಿಯಾದ ಚಿಕಿತ್ಸೆ ಸಿಗುತ್ತಿಲ್ಲ. ಡಿಸಿಎಂ ಲಕ್ಷ್ಮಣ ಸವದಿ ಹಾಗೂ ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಅವರು ಗಂಭೀರವಾಗಿ ಪರಿಗಣಿಸಬೇಕೆಂದು ಕಾಂಗ್ರೆಸ್ ಮುಖಂಡರಾದ ಗಜಾನನ ಮಂಗಸೂಳಿ ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಅಥಣಿಯ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರನ್ನ ಕೇಳಿದ್ರೆ ಬೆಡ್ಗಳಿಲ್ಲ, ಎಲ್ಲ ಭರ್ತಿಯಾಗಿದೆ ಎಂದು ಉಡಾಫೆಯ ಉತ್ತರ ನೀಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಕೋವಿಡ್ ಸೋಂಕಿತರಿಗೆ ಸರಿಯಾದ ಪ್ರಮಾಣದಲ್ಲಿ ಚುಚ್ಚುಮದ್ದು ಸಿಗ್ತಾ ಇಲ್ಲ. ಮೃತಪಟ್ಟ ರೋಗಿಗಳ ಹೆಸರಿನಲ್ಲಿ ಚುಚ್ಚುಮದ್ದನ್ನು ಖರೀದಿಸಿ ಅಂತಹ ಚುಚ್ಚುಮದ್ದನ್ನ ಖಾಸಗಿ ಆಸ್ಪತ್ರೆಗಳಿಗೆ ಮಾರಾಟ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ಡಿಸಿಎಂ ಲಕ್ಷ್ಮಣ ಸವದಿ ಮತ್ತು ಶಾಸಕ ಮಹೇಶ್ ಕುಮಟಳ್ಳಿ ಅವರು ಅವರ ಬಗ್ಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕೆಂದು ಹೇಳಿದರು. ಇರುವ ಸರ್ಕಾರಿ ಆಸ್ಪತ್ರೆಯಲ್ಲಿ 50 ಬೆಡ್ಗಳ ಒಂದು ವ್ಯವಸ್ಥೆ ಇದೆ. ಡಾಕ್ಟರ್ ಹೇಳ್ತಾರೆ ನಾವು 50 ಬೆಡ್ ಎಲ್ಲ ಫುಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದ್ರೆ ಅವರು ಸಹಿತ ನಮ್ದೆಲ್ಲ ಬೆಡ್ ಫುಲ್ ಆಗಿದೆ ಅಂತ ಹೇಳ್ತಾರೆ. ರೋಗಿಗಳಿಗೆ ಬೆಡ್ ಸಿಗ್ತಾ ಇಲ್ಲ, ಬೆಡ್ ಸಿಕ್ಕವರಿಗೆ ಆಕ್ಸಿಜನ್ ಸಿಗ್ತಾ ಇಲ್ಲ, ಆಕ್ಸಿಜನ್ ಸಿಕ್ಕವರಿಗೆ ರೆಮ್ಡಿಸಿವಿರ್ ಇಂಜೆಕ್ಷನ್ ಸಿಗ್ತಾ ಇಲ್ಲ, ಔಷಧಿಗಳು ಸಕಾಲಕ್ಕೆ ಸಿಗ್ತಾ ಇಲ್ಲ. ಹೀಗಾಗಿ ಬಹಳಷ್ಟು ಜನ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ತಾಲೂಕಾಡಳಿತ ನಿರ್ಲಕ್ಷ್ಯ ವಹಿಸಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ಇದ್ರ ಪೂರ್ವ ತಯಾರಿ ಆಗಬೇಕಾಗಿತ್ತು. ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ 7 ವೆಂಟಿಲೇಟರ್ಗಳು ಇವೆ, ಹಳೆ ವೆಂಟಿಲೇಟರ್ಗಳು. ಅವು ಯಾವುವು ಪ್ರಾರಂಭ ಇಲ್ಲ. ಹೊಸದಾಗಿ 6 ವೆಂಟಿಲೇಟರ್ಗಳು ಬಂದು 1 ವರ್ಷ ಆಯಿತು. ಅದ್ರ ಬಗ್ಗೆ ಸಹಿತ ಇವತ್ತು ಅವನ್ನ ಸ್ಟಾರ್ಟ್ ಮಾಡುವಂಥದ್ದು, ಇನ್ಸ್ಟಾಲ್ ಮಾಡುವಂಥ ಕೆಲಸವನ್ನ ಈ ಆಡಳಿತ ಆರೋಗ್ಯ ಅಧಿಕಾರಿಗಳೇನಿದ್ದಾರೆ ಅವರು ಮಾಡಿಲ್ಲ. ಇದ್ರ ಬಗ್ಗೆ ಅವರು ಸೂಕ್ತ ಉತ್ತರ ಕೊಡಬೇಕು. ಇವತ್ತು ಶಾಸಕರು ಮತ್ತು ಉಪಮುಖ್ಯಮಂತ್ರಿಗಳು ದಿನಕ್ಕೆ 1 ಬಾರಿ ಆದರೂ ಅವರಲ್ಲಿ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ. ಇದು ರಾಜಕಾರಣ ಮಾಡುವಂಥ ಸಮಯ ಅಲ್ಲ, ಜನರ ಜೀವದ ಪ್ರಶ್ನೆ ಇದೆ. ಅದಕ್ಕಾಗಿ ನಾನು ಹೇಳಬೇಕಾದಂಥ ಒಂದು ಸಂದರ್ಭ ಇದೆ. ದಯವಿಟ್ಟು ಮಹೇಶ್ ಕುಮಟಳ್ಳಿ ಅವರು, ಲಕ್ಷ್ಮಣ ಸವದಿ ಅವರು ದಿನಕ್ಕೆ 1 ಬಾರಿ ಆದರೂ ಆಸ್ಪತ್ರೆಗೆ ಭೇಟಿ ಕೊಡಬೇಕು. ಅಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅವಲೋಕನ ಮಾಡಬೇಕು. ಸತೀಶ್ ಕೋಳಿ, ವಿ4 ನ್ಯೂಸ್, ಅಥಣಿ.